ಯಡಿಯೂರಪ್ಪ 2 ವರ್ಷ ಯಶಸ್ವಿ ಆಡಳಿತವನ್ನು ನಡೆಸಿದ್ದಾರೆ. ರಾಜೀನಾಮೆ ನೀಡಿದ್ದು ಪಕ್ಷದ ಕಾರ್ಯಕರ್ತರೆಲ್ಲರಿಗೂ ಬೇಸರದ ಸಂಗತಿ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿಕೆಯನ್ನು ನೀಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು ಬಿಎಸ್ವೈ ಪ್ರವಾಹ ಮತ್ತು ಕೊರೋನಾ ಸಂಕಷ್ಟವನ್ನ ಮೀರಿ ಉತ್ತಮ ಆಡಳಿತವನ್ನು ನಡೆಸಿದ್ದಾರೆ. ಕರಾವಳಿ ಜಿಲ್ಲೆಗಳಿಗೆ ಯಡಿಯೂರಪ್ಪ ಬಹಳ ಸಹಕಾರ ನೀಡಿದ್ದಾರೆ. ಹಾಗಾಗಿ ಬಿಎಸ್ವೈ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಪಕ್ಷದ ಸಂಸದೀಯ ಮಂಡಳಿಯಲ್ಲಿ ಮುಂದಿನ ಸಿಎಂ ಆಯ್ಕೆ ಆಗಬಹುದು. ಶಾಸಕಾಂಗ ಸಭೆ ಕರೆದು ನಮ್ಮ ಅಭಿಪ್ರಾಯವನ್ನ ಕೇಳಬಹುದು ಅಂತ ಹೇಳಿದರು. ಇನ್ನು ಇದೇ ವೇಳೆ ರಾಜೀನಾಮೆ ನೀಡಿದ ಸಂದರ್ಭ ಯಡಿಯೂರಪ್ಪ ಕಣ್ಣೀರು ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಭಾವನಾತ್ಮಕ ಜೀವಿಗಳಿಗೆ ಕಣ್ಣೀರು ಬರುತ್ತೆ, ಭಾವನೆಯೇ ಇಲ್ಲದ ಕಟೋರಿಗಳಿಗೆ ಕಣ್ಣೀರು ಬರೋದಿಲ್ಲ. ಕೇವಲ ವ್ಯವಹಾರ ನಡೆಸುವವರಿಗೆ ಕಣ್ಣೀರು ಬರೋದಿಲ್ಲ. ಯಡಿಯೂರಪ್ಪನವರಿಗೆ ಕಣ್ಣೀರು ಬಂದಿರೋದು ಸ್ವಾಭಾವಿಕ. ಡಿಕೆಶಿ ಸಿದ್ದರಾಮಯ್ಯ ಕಠೋರ ಮನಸ್ಸಿನವರು, ಆ ಇಬ್ಬರಿಗೂ ಕಣ್ಣೀರು ಬರೋದಿಲ್ಲ. ಯಡಿಯೂರಪ್ಪ ಅವರು ಒತ್ತಡದಿಂದ ರಾಜೀನಾಮೆಯನ್ನ ಕೊಟ್ಟಿದ್ದಲ್ಲ, ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಸಂತೋಷದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಎಂದರು. ಯಡಿಯೂರಪ್ಪನವರು 2 ವರ್ಷದ ಯಶಸ್ವಿ ಆಡಳಿತವನ್ನು ಮುಗಿಸಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಬೇಸರದ ಒಂದು ಸಂಗತಿ. ಯಾಕಂದರೆ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದೆಲ್ಲದಕ್ಕಿಂತ ಇಂಥ ಸಂಕಷ್ಟದ ಕಾಲದಲ್ಲಿ ಪ್ರಥಮವಾಗಿ ಅವರು ಮುಖ್ಯಮಂತ್ರಿ ಆದ ಕೂಡ ಪ್ರವಾಹ ಬಂತು, ಪ್ರವಾಹದ ಮೇಲೆ ಕೊರೋನಾ 2 ವರ್ಷ, ಇದೆಲ್ಲವನ್ನು ಮೀರಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಗೂ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಆಸ್ಪತ್ರೆ, ನಮ್ಮ ಉಡುಪಿ ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೆ ಏರಿಸದೆ 27 ವರ್ಷ ಆಗಿತ್ತು. ಈ ಕೊರೋನಾದ ಸಂಕಷ್ಟ ಕಾಲದಲ್ಲಿ ನಮಗೆ 250 ಬೆಡ್ಗೆ ಮೇಲ್ದರ್ಜೆ ಮಾಡಿ 150 ಕೋಟಿ ರೂಪಾಯಿ ಕಟ್ಟಡವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಸೊ ಇಂಥ ನೀರಾವರಿ ಯೋಜನೆಗಿರ್ಬೋದು, ಇಂಥ ಹಲವಾರು ಯೋಜನೆಗಳಿಗೆ ಉಡುಪಿ ಜಿಲ್ಲೆಗೆ ಅವರು ಸಹಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ, ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರು ನಮ್ಮ ಪಕ್ಷದವರೇ ಆಗಿರುವುದರಿಂದ ಮತ್ತು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲ ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಯಾರ ಹೆಸರು ಚಾಲ್ತಿಯಲ್ಲಿದೆ, ತಮ್ಮ ಅಭಿಪ್ರಾಯ ಹೇಳ್ಕೊಳ್ಳೋದು ಕರಿಬೋದು. ಶಾಸಕರ ಸಭೆ ಕರ್ಕೊಂಡು ಚರ್ಚೆ ಮಾಡ್ಬೋದು. ಸಂಸದೀಯ ಮಂಡಳಿಯಲ್ಲಿ ನಿರ್ಧಾರ ಮಾಡಿಯೂ ಹೇಳ್ಬೋದು, ಅಥವಾ ಶಾಸಕರ ಅಭಿಪ್ರಾಯವನ್ನು ತಗೊಳ್ಳೋದು ಪಕ್ಷದ ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಟ್ಟದ್ದು. ಏನಿದ್ರು ಮುಖ್ಯಮಂತ್ರಿಗಳ ಆಯ್ಕೆ ನಮ್ಮ ಪಕ್ಷದಲ್ಲಿ ಹೆಚ್ಚಾಗಿ ಪಕ್ಷದ ಸಂಸದೀಯ ಮಂಡಳಿಯಲ್ಲಿ ಆಗ್ತದೆ. ಆ ರೀತಿ ಆಗ್ಬೋದು ಅಂತ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ, ಅವರ ಕಣ್ಣೀರಿಗೆ ಭಾವನಾತ್ಮಕ ಜೀವಿಗಳಿಗೆ ಕಣ್ಣೀರು ಇರ್ತದೆ. ಈ ಕಠೋರಿಗಳು ಅಂತಿರ್ತಾರೆ, ಭಾವನೆಯೇ ಇಲ್ಲ ಅಥವಾ ಕೇವಲ ವ್ಯವಹಾರದ ಮೇಲೆ ನಾನು ಅಂಥವರಿಗೆ ಕಣ್ಣೀರು ಬರಲ್ಲ. ಭಾವನಾತ್ಮಕ ಜೀವಿಗಳಿಗೆ ಕಣ್ಣೀರು ಇಂಥ ಸಂದರ್ಭದಲ್ಲಿ ಬಂದೇ ಬರ್ತದೆ, ಸ್ವಾಭಾವಿಕ. ಇವರಿಬ್ಬರಿಗೆ, ಡಿಕೆಶಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಕಠೋರ ಮನಸ್ಸಿನವರು. ಅವ್ರು ಯಾವ